ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಸಭಾಂಗಣದಲ್ಲಿ ಭಾನುವಾರ ಬ್ರಹ್ಮಕುಮಾರಿಯರ ಈಶ್ವರೀಯ ವಿಶ್ವವಿದ್ಯಾನಿಲಯದ ಮಂಗಳೂರು ಶಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಒಂದು ಜಾಗೃತ ಅನುಭವ ಕಾರ್ಯಕ್ರಮದಲ್ಲಿ ಅವರು ಪ್ರಧಾನ ಉಪನ್ಯಾಸ ನೀಡಿದರು. ಆರೋಗ್ಯ, ಸಂತೋಷ ಮತ್ತು ಸೌಹಾರ್ದ ವಿಷಯದ ಬಗ್ಗೆ ಮಾತನಾಡಿದ ಅವರು, ಇಂದು ಋಣಾತ್ಮಕ ಚಿಂತನೆಗಳೇ ಬದುಕಿನ ಭಾಗವಾಗುತ್ತಿವೆ. ಧನಾತ್ಮಕ ಚಿಂತನೆ ಅಳವಡಿಸಿಕೊಂಡರೆ ಮಾತ್ರ ಬದುಕಿನಲ್ಲಿ ಸಂತಸ ಮೂಡಬಲ್ಲದು ಎಂದು ಶಿವಾನಿ ಅಭಿಪ್ರಾಯಪಟ್ಟರು. ಯೋಚನೆಗಳು ಯೋಜನೆಗಳನ್ನು ಪ್ರಭಾವಿಸುತ್ತದೆ. ಇಂದು ಇತರರನ್ನು ಮೂದಲಿಸುವುದಕ್ಕೆ ಶ್ರಮ ವಿನಿಯೋಗವಾಗುತ್ತಿದೆ ಎಂದು ಹೇಳಿದ ಅವರು, ಮಾನವೀಯ ಸಂಬಂಧಗಳಲ್ಲಿ ಸಾಮರಸ್ಯ ಕಡಿಮೆಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಮನೆಯಲ್ಲಿ ಮಕ್ಕಳು ಪೋಷಕರು ಮಾಡುವ ಕೆಲಸಗಳನ್ನು ಗಮನಿಸುತ್ತಾರೆ ಮತ್ತು ಮಕ್ಕಳು ಹಿರಿಯರನ್ನು ಅನುಕರಿಸುತ್ತಾರೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಎಲ್ಲರೂ ನಮ್ಮಂತೆಯೇ ಇರಬೇಕು ಎನ್ನುವುದು ಅಪೇಕ್ಷಣೀಯ ಅಲ್ಲ ಎಂದು ಅವರು ಹೇಳಿದರು. ಮೊಬೈಲ್ ಬಳಕೆ ಹೆಚ್ಚುತ್ತಿರುವ ಬಗ್ಗೆ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ ಅವರು, ದಿನದ ಕೆಲವು ಗಂಟೆಗಳಷ್ಟು ಅವಧಿಯನ್ನಾದರೂ ನಾವು ಅಂತರ್ಜಾಲದಿಂದ, ಸಾಮಾಜಿಕ ಜಾಲದಿಂದ ದೂರ ಇರಬೇಕು ಎಂದು ಸಲಹೆ ಮಾಡಿದರು. First time we drive a car. Just remember the first time you drove a car. Full attention was on the car. Was anybody talking on the phone while driving the car first time? No. Listening to the radio? Listening to the radio? No. Talking to the person sitting next to you? Not at all. Eating a sandwich? No. What were we doing on the first day only? Driving the car. After few days, we're eating the sandwich, listening to the radio, talking to the person sitting next to us, and बीच में अगर फोन आ जाए, and सब कुछ करते हुए हम अपने ऑफिस पहुंच जाते हैं. कौन कौन कर सकता है? खा भी रहे हैं, रेडियो भी सुन रहे हैं, साथ वाले से बात भी कर रहे हैं, बीच में फोन भी उठा रहे हैं और ऑफिस पहुंच जाते हैं. कर सकते हैं ना? अगर हम ये सब कुछ कर रहे थे, ईटिंग, लिसनिंग, टॉकिंग, टेकिंग अ कॉल, तो गाड़ी कौन चला रहा था? ಮನಸ್ಸೆಂಬ ಬೀಜಕ್ಕೆ ದಿನನಿತ್ಯ ಧನಾತ್ಮಕ ಚಿಂತನೆ ಎಂಬ ನೀರು ಹಾಕುತ್ತಿದ್ದರೆ ಅದು ಸೊಂಪಾಗಿ ಬೆಳೆಯುತ್ತದೆ. ನಿಂದನೆಯನ್ನು ನಾವು ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕಿದೆ ಎಂದು ಈಗಿನ ಬದುಕನ್ನು ವಿಮರ್ಶಿಸಿದ ಅವರು, ಇತ್ತೀಚಿನ ವರ್ಷಗಳಲ್ಲಿ ವಿಚ್ಛೇದನ, ಆತ್ಮಹತ್ಯೆಗಳು ಹೆಚ್ಚುತ್ತಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದರು. ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾದೇವಿ, ಬ್ರಹ್ಮಕುಮಾರಿ ರೇವತಿ ದೇವಿ, ಮಂಗಳೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಸಂಚಾಲಕಿ ಬಿಕೆ ವಿಶ್ವೇಶ್ವರಿ ಉಪಸ್ಥಿತರಿದ್ದರು.